ಹಲಸು ಮತ್ತು ಹಣ್ಣಿನ ಮೇಳದಲ್ಲಿ ವಿವಿಧ ಮಳಿಗೆಗಳಿವೆ. ಈಗ ಒಂದು ಮಳಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲೊಂದಷ್ಟು ಹಣ್ಣುಗಳಿವೆ. ಜೊತೆಗೆ ಬಹಳ ಮಹತ್ವವನ್ನು ಹೊಂದಿರುವಂಥ ಲಕ್ಷ್ಮಣ ಫಲ ಕೂಡ ಇಲ್ಲಿರ್ತಕ್ಕಂಥದ್ದು. ಈ ಲಕ್ಷ್ಮಣ ಫಲಕ್ಕೆ ಬಹಳ ಬೇಡಿಕೆ. ಇದು ಔಷಧೀಯ ಗುಣವುಳ್ಳಂಥ ಫಲ ಅನ್ನುವಂಥದ್ದು. ಅದರ ಜೊತೆಗೆ ರಾಂಬುಟನ್ ಇದೆ, ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಇದೆ. ಎಲ್ಲವನ್ನು ಕೂಡ ಅವರು ಸೇಲ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರಿಗೆ ಇಲ್ಲಿ ಸಪೋರ್ಟ್ ಇದೆ ಅಥವಾ ಈ ಮೇಳದಲ್ಲಿ ಯಾವ ರೀತಿಯಾದಂಥ ಒಂದು ಜನರು ಯಾವ ರೀತಿ ಹಣ್ಣನ್ನು ತೆಗೆದುಕೊಳ್ತಾರೆ ನೋಡುವ. ಸರ್, ಏನು ನಿಮ್ಮ ಹೆಸರು? ನಾವು ರವಿಶಂಕರ್ ಭಟ್, ಮಂಜೇಶ್ವರ, ಬೆಳಗಾರರು. ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ? ನಾವು ಇದು ರಾಂಬುಟಾನಿಗೆ ಜಾಸ್ತಿ, ಡ್ರ್ಯಾಗನ್ ಫ್ರೂಟಿಗೆ ಈ ಸಲ ತುಂಬ ಡಿಮಾಂಡ್ ಇದೆ. ಡ್ರ್ಯಾಗನಿಗೆ ನಾವೇ ಬೆಳೆದದ್ದು ಡ್ರ್ಯಾಗನ್. ಏನು ಸ್ಪೆಷಲ್ ಅದರದ್ದು? ಸ್ಪೆಷಲ್ ಅಂದರೆ ಅದು ಒಂದು ಈಗ ಹೊಸ ಇಂಟ್ರೊಡ್ಯೂಸ್ ಆಗುವಂಥ ಒಂದು ಹಣ್ಣು ಈ ಭಾಗದಲ್ಲಿ. ಮೊದಲು ಬೇರೆ ಕಡೆ ಎಲ್ಲ ಇತ್ತು, ಆದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಏರಿಯಾದಲ್ಲಿ ಈಗ ಅದು ಬೆಳೆಗಾರರು ತುಂಬ ಜನ ಇದ್ದಾರೆ. ಹಪ್ಪಳ ಇದೆ, ಹಪ್ಪಳ ಇದರಲ್ಲಿ ಯಾವುದೇ ಮಿಕ್ಸ್ ಇಲ್ಲ, ಹಲಸು ಮಾತ್ರ. ಇದೆಂಥದ್ದು? ಅದು ಕಾನಕಲ್ಲಟೆ ಅಂತ, ಅದು ಪದಾರ್ಥಕ್ಕೆ ಇರುವಂಥದ್ದು, ಕಾಡಿನಲ್ಲಿ ಇರುವಂಥದ್ದು ಕಾನಕಲ್ಲಟೆ. ಓಕೆ. ಅದರ ಜೊತೆ ಪಪ್ಪಾಯಿ ಇದೆ, ರೆಡ್ ಲೇಡಿ ಪಪ್ಪಾಯಿ ಮತ್ತು ಲಕ್ಷ್ಮಣ ಫಲ. ಹಲಸಿದೆ, ಟೆಂಪಲ್ಸ್ ಎಲ್ಲ ಖಾಲಿ ಟೆಂಪಲ್ಸ್ ಇತ್ತು. ಗಮ್ಲೆಸ್ ಇದೆ, ಗಮ್ಲೆಸ್ಸು, ಕೆಂಪು, ಮಾಂಕಾಳಿ ರೆಡ್. ಇದರ ಜೊತೆಗೆ ನಾವು ಅದರ ಮತ್ತೊಂದು ಸ್ಟಾಲ್ಗೆ ಹೋಗ್ತಾ ಇದ್ದೀವಿ. ಈ ಸ್ಟಾಲ್ನಲ್ಲಿ ನಮ್ಮ ಕೃಷಿಕರು ಅಥವಾ ನಾವು ಮನೆಯಲ್ಲಿ ಉಪಯೋಗಿಸಬಹುದಾದಂಥ ಕೆಲವೊಂದು ಸ್ಪೆಷಲ್ ಐಟಮ್ಗಳಿದ್ದಾವೆ. ಸರ್ ನಮಸ್ತೆ, ಏನೆಲ್ಲ ಇದೆ ನಿಮ್ಮಲ್ಲಿ? ಸರ್, ನಮ್ಮಲ್ಲಿ ಮೈನಾಗಿ ಹಲಸಿಗೆ ಸಂಬಂಧಪಟ್ಟಂಥ ಹಲಸು ಕಟ್ ಮಾಡುವಂಥ ಸಾಧನ ಇದೆ, ಹಲಸು ಕಟ್ ಮಾಡುವ ಸಾಧನಗಳಿದೆ. ಆಮೇಲೆ ಮಾವಿನಕಾಯಿ, ಉಪ್ಪಿನಕಾಯಿ ಕಟ್ ಮಾಡುವಂಥ ಸಾಧನಗಳು. ಆಮೇಲೆ ನಿಂತ್ಕೊಂಡೆ ಕಾಯಿ ತುರಿಯುವಂಥ ಸಾಧನ ಇದೆ, ನಿಂತ್ಕೊಂಡೆ ಹಾಗೆ ತರಕಾರಿ ಕಟ್ ಮಾಡುವಂಥದ್ದು, ಮತ್ತು ಗೆರೆಟೆಯಿಂದ ತಯಾರಿಸಿದಂಥ ಸಾಮಾನುಗಳೆಲ್ಲ ನಮ್ಮಲ್ಲಿದೆ. ಆಮೇಲೆ ಇದು ಸ್ಟೀಲ್ನ ತೆಂಗಿನಕಾಯಿ ಸೊಲಿಯುವಂಥ ಸಾಮಾನು ಸಹ ನಮ್ಮಲ್ಲಿ ಲಭ್ಯವಿದೆ. ಫುಲ್ ಸ್ಟೀಲ್ ಇದ್ದು ನೋಡಿ, ಒಳ್ಳೆಯದು ಬರುತ್ತೆ. ಮತ್ತು ಇದು ಈ ಗಿಡಗಳನ್ನು ಕಳೆಗಿಡುವಂಥ, ತೋಟದಲ್ಲಿರುವಂಥ ಗಿಡಗಳ ಕಳೆಯನ್ನು ಕೀಳುವಂಥ ಇದು ಸಮೇತ ನಮ್ಮಲ್ಲಿದೆ ಇನ್ಸ್ಟ್ರೂಮೆಂಟ್ಸ್. ಹೇಗಿದೆ ಡಿಮ್ಯಾಂಡ್? ಡಿಮಾಂಡ್ ಒಳ್ಳೆಯದು, ಡಿಮಾಂಡ್ ಇದೆ, ಒಳ್ಳೆಯ ರೆಸ್ಪಾನ್ಸ್ ಇದೆ, ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಹೌದು. ಹಲಸು ಮೇಳಕ್ಕೆ ಬಂದವರೆಲ್ಲ ತಗೋತಿದ್ದಾರೆ? ಸಾಧಾರಣ ನಮ್ಮ ಐಟಮ್ ಎಲ್ಲ ಮುಗಿತಾ ಬಂತು. ಏನು ಹೆಸರು ನಿಮ್ಮದು? ನಮ್ಮದು ಪರಮೇಶ್ವರ ಭಟ್ ಅಂತ, ನಾವಿಲ್ಲಿ ಶ್ರೀರಾಮಗಲದವರು. ನಾವು ಹಲಸೆ ಮೇಳ ನೋಡಲಿಕ್ಕೆ ಅಂತ ಆಗಿ ಬಂದದ್ದು. ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೊಳ್ಳೆ ವಸ್ತುಗಳೆಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಎಂತೆಲ್ಲ ಚೆನ್ನಾಗಿತ್ತು? ಎಲ್ಲ ನಾವು ನೋಡಿದಂಥ ವಸ್ತುಗಳು, ಹಣ್ಣಿನ ತಯಾರಿ ಮತ್ತು ವಸ್ತುಗಳು ತುಂಬ ತಗೊಂಡಿದ್ದೀರಿ. ಇದು ತರಕಾರಿ ಬೀಜ ಮಾಡಲಿಕ್ಕೆ ನಾವು ತರಕಾರಿ ಕೃಷಿ ಮಾಡ್ತಾ ಇದ್ದೇವೆ. ಓಕೆ. ನಮ್ಮದು ಜಾಕ್ ಫ್ರೂಟ್ ಇದ್ದಿದೆ ಸರ್, ಕುಕ್ಕೀಸ್ ಇದೆ, ಜಾಕ್ ಫ್ರೂಟ್ ಸೀಡ್ ಇದು. ಆಮೇಲೆ ಹಲಸಿನ ಬೀಜದ್ದು ಮತ್ತು ಹಲಸಿನ ಬೀಜದ ಚಪಾತಿ ಮಿಕ್ಸ್ ಇದೆ ಸರ್. ನಿಮಗೆ ಮನೆಗೆ ತಗೊಂಡೋಗಿ ರೆಡಿ ಮಾಡಿದರೆ ಆಯ್ತು. ರೆಡಿ ಮಾಡಿದ್ರೆ ಅಮ್ಮ ಸುಲಭ ಉಂಟು ಇದನ್ನು ಮಾಡಲಿಕ್ಕೆ? ಅದು ಸುಲಭ ಉಂಟು ಸರ್ ಮಾಡಲಿಕ್ಕೆ, ಏನು ಕಷ್ಟ ಏನಿಲ್ಲ. ನೀರು ಮತ್ತು ಉಪ್ಪು ಸೇರಿಸಿದರೆ ಸಾಕು, ಹಾಗೆ ಸುಲಭ ಉಂಟು. ಇಲ್ಲಿ ಇನ್ನೊಂದು ಮಹಾಮಾಯಿ ಮಹಾಗಣಪತಿ ಹೋಮ್ ಪ್ರಾಡಕ್ಟ್ ಮಾರಾಟ ಮತ್ತು ಪ್ರದರ್ಶನ ಅಂತೆ, ಕರ್ನೀರೆ. ಇಲ್ಲಿ ಹಲಸಿನ ಬೀಜ, ಹಲಸಿನ ಹಪ್ಪಳ, ಆನಂತರ ಬೇರೆ ಬೇರೆ ಐಟಮ್ಸ್ಗಳು ಇದ್ದಾವೆ. ಸರ್ ನಮಸ್ತೆ. ನಮಸ್ತೆ. ಏನೆಲ್ಲ ಇದೆ ನಿಮ್ಮ ಹತ್ರ? ನಮ್ಮದಲ್ಲಿ ಹಲಸಿನ ಸ್ಪೆಷಲ್ ಹಲಸಿನ ಹಪ್ಪಳ, ಹಲಸಿನ ಸಾಂತಾಣಿ ಅಂತ ಹೇಳಿದೆ. ಮುಂಚೆ ಹೊಟ್ಟೆಗಿಲ್ಲದ ಕಾಯಿನಲ್ಲಿ ತಿಂತಿದ್ರು, ಹಲಸಿನ ಸಾಂತಾಣಿ ಅಂತ ಹೇಳ್ತಾರೆ. ಮತ್ತು ಹಲಸಿನ ಸೊಳೆ ಉಪ್ಪು ನೀರಲ್ಲಿ ಹಾಕಿರುವಂಥದ್ದು. ಹಲಸಿನ ಮಾಂಬಳ. ಮಾಂಬಳ ಉಂಟಾ? ಹಲಸಿನ ಮಾಂಬಳ ಇದೆ, ಇದು ಬಾರಿ ಹಲಸಿನ ಮಾಂಬಳ. ಮತ್ತು ಹಲಸಿನ ಹಣ್ಣಿನ ಹಪ್ಪಳ, ಹಲಸಲ್ಲಿ ಹಣ್ಣಿನ ಹಪ್ಪಳ ಡೈರೆಕ್ಟ್ ತಿನ್ನೋದು. ಮಾಂಬಳ ಮತ್ತು ಅದು ಡೈರೆಕ್ಟ್ ತಿನ್ನುವಂಥದ್ದು ಇಲ್ಲ ಡೈರೆಕ್ಟ್ ತಿನ್ನುವಂಥದ್ದು ಹಪ್ಪಳ. ಮತ್ತು ಹಲಸಲ್ಲಿ ಹೆಬ್ಬಲಸು, ಅದು ಇಲ್ಲಿ ಯಾರಲ್ಲ ಇಲ್ಲ, ಹೆಬ್ಬಲಸು ಪೆಜೆಕಾಯಿ ಅಂತ ಹೇಳ್ತೀವಿ. ಇದು ಹಲಸಿಗೆ ಸಂಬಂಧಪಟ್ಟದ್ದು, ಹೆಬ್ಬಲಸು. ಇದು ಚಟ್ನಿಗೆ ಯೂಸ್ ಮಾಡ್ತಾರೆ, ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. 2-3 ವೆರೈಟಿಯಲ್ಲಿ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಸುಕ್ಕ ಮಾಡಲಿಕ್ಕೂ ಆಗ್ತದೆ ಇದರಿಂದ. ಸುಕ್ಕ ನಾನ್ ವೆಜ್ ರೀತಿಯಲ್ಲಿ ಸುಕ್ಕ ಮಾಡ್ಬೋದಂತೆ. ಮೇಡಮ್ ನಮಸ್ತೆ, ಹೇಗಿದೆ ಹಲಸು ಮೇಲೆ? ಚೆನ್ನಾಗಿದೆ. ನಿಮಗೆ ಏನಿಲ್ಲ ಇಲ್ಲ, ನಾವೀಗ ಬಂದದಷ್ಟೇ, ನೋಡ್ತಾ ಇದ್ದೇವೆ ಅಷ್ಟೇ. ನೋಡ್ತಾ ಇದ್ದೀವಿ. ಈಗ ನೋಡಿದ್ರಲ್ಲಿ ಹಲಸು ಒಳ್ಳೆದಾಯ್ತು, ಚಂದ್ರ ಹಲಸು. ತಿಂದ್ರಿ? ಹೌದು, ಚೆನ್ನಾಗಿದೆ. ಈಗ ನಾವು ಜೋಡು ರಸ್ತೆ ಕಾರ್ಕಳದ್ದು SSV. ನಮಸ್ಕಾರ ಮೇಡಮ್. ಎಂತ ಎಲ್ಲರಿಗೆ ಹಂಚ್ತಿದ್ದೀರಲ್ಲ? ಟೇಸ್ಟ್ ಮೇಡಮ್, ಮಾವಿನಕಾಯಿ ರೋಸ್ಟೆಡ್, ಉಪ್ಪಿನಕಾಯಿ ಮಾವಿನಕಾಯಿ
ಮಾವಿನಕಾಯ್ದು ಉಪ್ಪಿನಕಾಯಿ ಏನೆಲ್ಲ ಮಾಡ್ತಿದ್ದೀರಿ? ನಮ್ಮಲ್ಲಿ ಮಾವಿನಕಾಯಿ ರೋಸ್ಟೆಡ್ ಇದೆ, ಹಸಿ ಖಾರದಿದೆ, ಹಪ್ಪಳ ಸಂಡಿಗೆ ಮೈನ್ ನಮ್ಮಲ್ಲಿ ಇರೋದು ಸಹ ರಾಗಿದು. ರಾಗಿ ರಾಗಿ ಮಾಲ್ಟ್ ಇದೆ, ರಾಗಿ ಬೋಟಿ ಇದೆ, ರಾಗಿ ಸೇವಿಗೆ ಇದೆ. ಭಾರಿ ಹೆಲ್ತಿಗೆ ಒಳ್ಳೆಯಂಥದ್ದು ಪ್ರಾಡಕ್ಟ್ಗಳಿದೆ ನಮ್ಮಲ್ಲಿ. ಇದು ರಾಗಿಯ ಬೋಟಿಯ ರಾಗಿದ್ದು ಬೋಟಿ. ಇದು ರಾಗಿ ಮಾಲ್ಟ್. ರಾಗಿ ಮಾಲ್ಟ್ ಈಗಾಗಲೇ ನಮ್ಮಲ್ಲಿ ಕೆಲವರೆಲ್ಲ ಪರ್ಚೇಸ್ ಮಾಡಿದ್ದಾರೆ, ನಮ್ಮ ಪ್ರತಿನಿಧಿಗಳೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಫಾರೂಕ್ ಮತ್ತು ಶಿವಪ್ರಸಾದ್ ಎಲ್ಲ ಒಂದೊಂದಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ಮೆಗೆಕಾಯಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಇದು ಏನಿದು ಮೆಗೆಕಾಯಿ ಅಂತ ಕೇಳಬೇಕು. ಸರ್ ನಮಸ್ತೆ, ಹೇಗುಂಟು? ಒಳ್ಳೆಯದುಂಟು. ನಿಜವಾಗಿ ಒಂದು ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಸಂತೋಷದಾಯಕವಾದ ವಿಚಾರ. ಅಂದರೆ ಹಳ್ಳಿಯಲ್ಲಿರುವಂಥ ಎಲ್ಲ ಉತ್ಪನ್ನಗಳನ್ನು ತಂದಿಲ್ಲಿ ಒಂದೇ ಚಪ್ಪರದ ಅಡಿಯಲ್ಲಿ ಕೂಡಿಸಿ ಪ್ರದರ್ಶಿಸುವುದು ತುಂಬ ಸಂತೋಷದಾಯಕ. ಹಳ್ಳಿಯವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗುತ್ತೆ, ರೈತರಿಗೆ ಕೃಷಿಕರಿಗೆ ಒಂದು ಉತ್ತಮದಾಯಕ ಒಂದು ಪ್ರೋತ್ಸಾಹ ಸಿಕ್ಕಲಿಕ್ಕೆ ತುಂಬ ಅವಕಾಶ ಸಿಗಲಿದೆ. ಮತ್ತು ಎಲ್ಲ ವಿಧದ ಐಟಮ್ಗಳು ಕೂಡ ಇದೆ. ಹಲಸಿನಕಾಯಿಯಿಂದ ಆಗುವಂಥ ಎಲ್ಲ ಧಾನ್ಯಗಳು, ಕಜ್ಜಾಯಗಳು, ಎಲ್ಲ ಖಾದ್ಯ ತೈಲಗಳು ಎಲ್ಲವನ್ನೂ ಒಳಗೊಂಡಿದ್ದಾರೆ. ಬಹಳ ಒಂದು ಉತ್ತಮವಾಗಿ ಮೂಡಿ ಬಂದಿದೆ. ಇಲ್ಲಿ ಬಿದಿರಿನ ಅಕ್ಕಿ, ಅದರ ಜೊತೆಗೆ ಇದೆಂತ ಮೇಡಮ್? ಅರಿಶಿಣದ ಆಯಿಲ್ ಸೋಪು, ಟರ್ಮರಿಕ್ ಆಯಿಲ್ ಸೋಪು, ಪ್ಯೂರ್ ಅರಿಶಿಣದಲ್ಲಿ ಮಾಡಿದಂಥ ಸೋಪು. ಅರಿಶಿಣದ ಎಣ್ಣೆಯಲ್ಲಿ 80 kg ಅರಿಶಿಣಕ್ಕೆ 1 kg ಎಣ್ಣೆ ಬರ್ತದೆ. 80 kg ಅರಿಶಿಣಕ್ಕೆ 1 kg ಆಯಿಲ್ ಬರ್ತದೆ. ಟರ್ಮರಿಕಲ್ಲಿ ಆಯಿಲ್ ಬರ್ತದೆ, ಟರ್ಮರಿಕ್ ಆಯಿಲ್ ಅಂತ. ಅದರಲ್ಲಿ ಮಾಡಿದ ಸೋಪ್ ಅದು. ಹೌದಾ? ಇದನ್ನು ಏನಕ್ಕೆ ಸರ್ ಎಲ್ಲ ಸ್ಕಿನ್ ಡಿಸೀಸಿಗೂ, ಕೆಲವು ಸ್ಕಿನ್ ಡಿಸೀಸಿಗೆ ಮೆಡಿಸಿನ್ ಇಲ್ಲ. ಆ್ಯಕ್ಚುಲು ಸ್ಕಿನ್ ಡಿಸೀಸಿಗೆ ಮೆಡಿಸಿನ್ ಇಲ್ಲ ಅಂತ ಹೇಳ್ಬೋದು. ಅದು ಒಂದು ಸಾರಿ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಕಮ್ಮಿ ಆಗ್ತದೆ, ಪುನಃ ರಿಪೀಟ್ ಆಗ್ತದೆ. ಇದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಆಗಿರ್ತದೆ ಹಾಗೆ. ಪ್ಲಸ್ ಆ್ಯಂಟಿಬಯೋಟಿಕ್, ಆ್ಯಂಟಿಫಂಗಲ್, ಆ್ಯಂಟಿವೈರಲ್ ಆಗಿ ಕೆಲಸ ಮಾಡ್ತದೆ ಅರಿಶಿಣ. ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಡಿಸೀಸ್ಗಳು ಹೋಗ್ತದೆ. ಇದು ಪ್ಯೂರ್ ಆಗ್ತದೆ. ಇದು ಸರ್ ಇದು ಆ್ಯಕ್ಚುಲಿ ಎನರ್ಜಿ ಫುಡ್. ಇದು ಆ್ಯಕ್ಚುಲಿ ಒಂದು ವಿಶೇಷ ತಿಳ್ಕೊಳ್ಳಿ, ಎಲ್ಲ ಪ್ರಾಣಿಗಳಿಗೆ ತಾನು ಏನು ತೊಗೊಳ್ಬೇಕು ಅಂತ ಗೊತ್ತು. ಇದು ಬಿಟ್ಟು ನಾನು ಅದು ಹೇಳಬೇಕಾದ ಅಗತ್ಯವಿಲ್ಲ. ಬಟ್ ಈ ಆನೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ. ಅದು ಈ ಬಿದಿರು ಫ್ಲವರಿಂಗ್ ಆಗುವಾಗ 200 ಕಿಲೋಮೀಟ್ರ್ ದೂರ ಹೋಗಿ ಅದಕ್ಕೆ ಅಗತ್ಯ ಇದ್ದದ್ದು ತಿಂತದೆ. ಮನುಷ್ಯ ಆಗೋಗಲ್ಲ, ಸ್ಮೆಲ್ ಬಂದದ್ದು ಇಷ್ಟ ಅದನ್ನು ಹೋಗಿ ತಿಂತಾನೆ, ಅಷ್ಟೇ ವ್ಯತ್ಯಾಸ. ಇದರದ್ದು ಹೇಳ್ಬಿಡ್ತೀನಿ ಪೂರ ಸರ್. ಇದು ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. BP-ಗೆ, ಕೊಲೆಸ್ಟ್ರಾಲಿಗೆ, ಶುಗರಿಗೆ ನಂಬರ್ 1 ನ್ಯಾಚುರಲ್ ಮೆಡಿಸಿನ್ ಥರ ಕೆಲಸ ಮಾಡುತ್ತೆ. ಮೆಡಿಸಿನ್ ಅಲ್ಲ, ಎನರ್ಜಿ ಫುಡ್. ಇದು ಮಗೆಕಾಯಿ ಅಂತ ಹೇಳಿದರೆ ಇದೊಂದು ಸೌತೆಕಾಯಿಯಲ್ಲಿ ಒಂದು 15-20 ವೆರೈಟಿ ಕಾಯಿಗಳಿರ್ತದೆ. ಅದರಲ್ಲಿ ಒಂದು ವೆರೈಟಿ ಸೌತೆ. ಇದು ಸುಮಾರು ಒಂದು ಸೌತೆಕಾಯಿ ಅಂತ ಹೇಳಿದರೆ ಸುಮಾರು 8ರಿಂದ 10 kg ವೆಯ್ಟ್ ಬರುತ್ತೆ, ದೊಡ್ಡ ಸೌತೆಕಾಯಿ. ಇದು ಉತ್ತರ ಕರ್ನಾಟಕದವರು ಅವರಿಗೆ ಡೈಲಿ ಬೇಕಾದಂಥ ಒಂದು ಆಹಾರ. ಹೌದು, ಅದರದ್ದು ರೊಟ್ಟಿ ಸಾಂಬಾರು ಮಾಡ್ಬೋದು, ಕಾಯಿ ಹುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ತುಂಬ ಒಳ್ಳೆ ಫೈಬರ್ ಕಂಟೆಂಟ್ ಇರೋ ಕಾಯಿ ಇದು ಮಗೆಕಾಯಿ. ಸ್ಪೆಷಲ್ ಐಟಮ್ ಊರಿಗೆ. ನೋಡುವ, ಈಗ ಮುಂದೆ ಹೋಗುವ. ಇನ್ನೊಂದು ಓಜಸ್ ಶ್ರೇಷ್ಠ ಆರೋಗ್ಯವರ್ಧಕ. ಸರ್ ನಮಸ್ತೆ. ಉಜಿರೆಯ ಕಾರ್ಟೂನಿಸ್ಟ್ ಮತ್ತು ಯೂಟ್ಯೂಬರ್ ಕೂಡ ಹೌದು, ನನ್ನ ಗುರುಗಳು ಶೈಲೇಶ್ ಸರ್. ಸರ್ ನಮಸ್ತೆ. ನಮಸ್ತೆ. ಹೇಗುಂಟು ಹಲಸಿನ ಮೇಳ? ತುಂಬ ಚೆಂದ ಇದೆ. ಅಂದರೆ ಕೃಷಿಕರಿಗೆ ಒಳ್ಳೆಯ ಅವಕಾಶ. ಹಲಸಿಗೆ ಇಷ್ಟು ರೇಟ್ ಉಂಟು ಅಂತೇಳಿ ಇಲ್ಲಿ ಬಂದು ಗೊತ್ತಾಗಿದೆ. ಹಾಗೆ ನಮ್ಮಲ್ಲಿ ನಾವು ಗುಜ್ಜೆ ಅಂತೇಳಿ ಬಿಸಾಡುವಂಥದ್ದು, ಇಲ್ಲಿ ತುಂಬ ರೇಟ್ ಇದೆ, ಇಷ್ಟಿಷ್ಟು ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಇಲ್ಲಿ ಬಂದು ಗೊತ್ತಾಗಿದೆ. ಬೇರೆ ವಿಭಿನ್ನವಾದಂಥ ಪ್ರಾಡಕ್ಟ್ಗಳಿದ್ದಾವೆ ಮತ್ತು ಜೊತೆಗೆ ಔಷಧೀಯ ಗುಣಗಳೆಲ್ಲ ಹಲಸನ್ನು ಕೂಡ ಇಟ್ಟಿದ್ದಾರೆ. ಹೌದು, ನೋಡಿದೆ, ಎಲ್ಲ ಕಡೆ ನೋಡ್ತಾ ಬರ್ತಾ ಇದ್ದಾವೆ. ಈ ಥರದ ಒಂದು ಅವಕಾಶ ಹಳ್ಳಿಗೆ ಹೋದರೆ ಹಳ್ಳಿಯವರಿಗೆ ತುಂಬ ಖುಷಿ ಕೊಡ್ತದೆ. ಆಮೇಲೆ ಅವರ ಪ್ರಾಡಕ್ಟಿಗೆ ಒಂದು ರೇಟ್ ಬರ್ತದೆ ಅಂತೇಳಿ ಹೇಳ್ಬೋದು. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಓಜಸ್ ಹೆಲ್ತ್ ಬೂಸ್ಟರ್ ಏನಿದು? ಬೂಸ್ಟರ್ ಅಂತ ಅಂದಾಗ ನಮಗೆ ಭಾರಿ ಭಯ. ಇಲ್ಲ. ಬೂಸ್ಟರ್ ಅಂದರೆ ನಮಗೆ ಶಕ್ತಿಯನ್ನು ಕೊಡುವಂಥದ್ದು. ಅದು ಶಕ್ತಿ ಬೇಕು. ಅಡಿಕೆಯಿಂದ ಒಂದು ಶಕ್ತಿ ಕೊಡುವಂಥ ಪ್ರಯತ್ನ ನಮಗೆ. ಅಡಿಕೆ ಇವತ್ತು ಅಸ್ಥಿರತೆಯಲ್ಲಿದೆ. ಅಂದರೆ ಅಡಿಕೆ ದರದಲ್ಲಿ ವೇರಿಯೇಷನ್ನು, ಅಡಿಕೆ ಬೆಳೆಯಲ್ಲಿ ವೇರಿಯೇಷನ್ನು, ಈ ರೀತಿಯಾದಂಥ ಒಂದು ವೇರಿಯೇಷನ್ ಇರೋದ್ರಿಂದ ಅದಕ್ಕೆ ಒಂದು ಅಸ್ಥಿರತೆ ಇರೋದ್ರಿಂದ ಸ್ಥಿರತೆಯನ್ನು ಕೊಡುವಂಥದ್ದು ನಮ್ಮ ಪ್ರಯತ್ನ. ಇದು ಆರೋಗ್ಯ ಆಗಬೇಕು, ಆಹಾರ ಆಗಬೇಕು, ಆರ್ಥಿಕತೆಯಲ್ಲಿ ಬೆಳೆದು ಬರಬೇಕು. ಇದು ನಮ್ಮ ಪ್ರಯತ್ನ. ಈಗ ಹೇಗಿದೆ ಡಿಮ್ಯಾಂಡ್? ಈಗ
ಆಲ್ರೆಡಿ ನಾನು ಆಲ್ ಓವರ್ ಇಂಡಿಯಾ ಕೊಡ್ತಾಯಿದ್ದೀನಿ, ಚೆನ್ನಾಗಿ ಮೂವ್ ಆಗ್ತಾಯಿದೆ. ನಮಗೆ ನಾನು ಏನು ತಿಳ್ಕೊಂಡಿದ್ದೆ ಅದಕ್ಕಿಂತ ಮೇಲೆ ಹೋಗ್ತಾಯಿದೆ ನಮ್ಮ ಓಜಸ್ ಹೆಲ್ತ್ ಬೂಸ್ಟರ್ ಅನ್ನೋದು ನನಗೆ ಹೆಮ್ಮೆ ಇದೆ. ಹಲಸಿನ ಹಣ್ಣಿನ ಮೇಳದಲ್ಲಿ ಅಡಿಕೆಯ ಪೌಡರ್ನ ಒಂದು ಆರೋಗ್ಯಪೂರ್ಣ ಪೇಯದ ಒಂದು ಮಳಿಗೆಯನ್ನು ಕೊಡ್ತಿರ್ತೀರಿ. ಮೇಡಮ್ ನಮಸ್ತೆ, ಹೇಗುಂಟು ಮೇಳ? ಮೇಳ ಸೂಪರ್ ಇದೆ. ನೀವೇನೆಲ್ಲ ತಗೊಂಡ್ರಿ? ನಾನೀಗ ಜಸ್ಟ್ ಬಂದದಷ್ಟೇ, ಜಸ್ಟ್ ಅಲ್ಲಿ ನೋಡಿದೆ, ಅಲ್ಲಿ ಅದೊಂದು ಇಷ್ಟ ಆಯಿತು. ಜಸ್ಟ್ ಮಾಡ್ಕೊಂಡು ಬಂದರೆ ಏನೋ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇನೆ. ನನ್ನ ಹಸ್ಬೆಂಡಿಗೆ ಹೇಳಿ ನೆಕ್ಸ್ಟ್ ತಗೊಳ್ಬೇಕು ಅಂತ ಇದ್ದೇನೆ. ಈಗ ಇಲ್ಲಿರ್ತಕ್ಕ ಏನು ಓಜಸ್ ಕುಡ್ದಿದ್ದೇನೆ, ಭಾರಿ ಚೆನ್ನಾಗಿದೆ. ಇದನ್ನು ಕುಡಿದೆ ನಾನು, ಟೇಸ್ಟ್ ಸೂಪರ್ ಆಗಿದೆ. ಕೋಲ್ಡ್ ಮಿಲ್ಕ್ ಶೇಕ್ ಸಹ ಮಾಡಿದರು, ಚೆನ್ನಾಗಿದೆ ಅದು ಕೂಡ. ಇದು ಇಲ್ಲಿನವರ ಮಾತು. ಒಂದಷ್ಟು ಶಾಪ್ಗಳನ್ನು ನಾವು ನೋಡಿದ್ದೀವಿ, ಬಹಳ ವಿಶೇಷವಾದ ಶಾಪ್ಗಳನ್ನು ಇಲ್ಲಿ ತೆರೆಯಲಾಗಿದೆ. ಅವರಿಗೆ ಡಿಮ್ಯಾಂಡ್ ಕೂಡ ಇದೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ಸುದ್ದಿ ನ್ಯೂಸ್, ಪುತ್ತೂರು. ದೇಶದ ಪ್ರತಿಷ್ಠಿತ ಕೇಕ್ ಮಳಿಗೆ ಸೆವೆಂತ್ ಹೆವನ್ ಈಗ ಪುತ್ತೂರಿನಲ್ಲಿ. ಬಾಯಲ್ಲಿ ನೀರೂರಿಸುವ ವೆರೈಟಿ ಕೇಕ್ಗಳ ಒನ್ ಸ್ಟಾಪ್ ಡೆಸ್ಟಿನೇಷನ್. ಕೇವಲ 7 ನಿಮಿಷಗಳಲ್ಲಿ ತಯಾರಾಗುತ್ತದೆ ನಿಮ್ಮ ಆಯ್ಕೆಯ ವೆಜ್ ಕೇಕ್ಗಳು. ಭೇಟಿ ನೀಡಿ ಮತ್ತು ನಿಮ್ಮ ಸಂತಸದ ಸಮಯವನ್ನ ಇನ್ನಷ್ಟು ಸವಿಯಾಗಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.